ಇನ್ಫಾರ್ಮೇಶನ್ ಶೇರ್ ಮಾಡೋಂತ ಬಂದದ್ದು. ಮೂನಾರ್ಗೆ ಎಲ್ಲರೂ ಯಾಕೆ ಹೋಗ್ತಾರೆ? ಅಲ್ಲಿ ವೈಬ್, ಅಲ್ಲಿ ಕೂಲ್ ಆಗಿರೋ ಕ್ಲೈಮೇಟ್, ಅಲ್ಲಿಯ ನೇಚರ್, ಅದಕ್ಕೆ ಮೂನಾರ್ಗೆ ಹೋಗ್ತಾರೆ. ಒಳ್ಳೆ ವೈಬ್ ಇರೋ ಪ್ಲೇಸ್. ಇವತ್ತು ಮೂನಾರ್ ಬಗ್ಗೆ ಮಾತಾಡೋ. ಒಳ್ಳೆ ಬೆವರ್ತದೆ. ನಿನ್ನೆ ಸ್ವಲ್ಪ ಸಂಜೆ ಹೊತ್ತಿಗೆ ಮಳೆ ಬಂತು. ಈಗ ಮಳೆ ಇಲ್ಲ, ಒಂದು ಮುಗಲು, ಭಯಂಕರ ಮುಗಲ್ ಅಂತಾರೆ, ತುಳುವಲ್ಲಿ ಮುಗಲು, ಕನ್ನಡದಲ್ಲಿ ಮೂನಾರ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಹೇಳಿಕೊಟ್ಟು. ಮೂನಾರ್ ಬಗ್ಗೆ ಚಿಕ್ಕದಾಗಿ ಇನ್ಫಾರ್ಮೇಶನ್ ಶೇರ್ ಮಾಡೋಣ. ಮೂನಾರ್ ಯಾವ ಜಿಲ್ಲೆಯಲ್ಲಿ ಇರುವುದು? ಕೇರಳದ ಇಡುಕಿ ಜಿಲ್ಲೆಯಲ್ಲಿ ಇರುವುದು ಮೂನಾರ್. ಮೂನಾರ್ಗೆ ಒಂದು ನಿಕ್ ನೇಮ್ ಉಂಟು, ಕಾಶ್ಮೀರ್ ಆಫ್ ಸೌತ್ ಇಂಡಿಯಾ ಅಂತ. ಮೂನಾರ್ ಯಾವ ತಾಲೂಕಲ್ಲಿ ಇರುವುದು? ದೇವಿಕುಲಂ ಎಂಬ ತಾಲೂಕಲ್ಲಿ ಇರುವುದು. ಮೂನಾರಲ್ಲಿ ಮೈನ್ ಇರುವುದು ಟೀ ಪ್ಲಾಂಟೇಶನ್, ನೇಚರ್, ವೈಬು, ಬೇರೆ ಬೇರೆ ಉಂಟು, ತುಂಬಾ ಉಂಟು. ಮೂನಾರ್ ಟೋಟಲ್ ಏರಿಯಾ ಎಷ್ಟುಂಟು? 187 ಕಿಲೋಮೀಟರ್ ಸ್ಕ್ವೇರ್ ಉಂಟು. ಮೂನಾರ್ ಎವಲ್ಯೂಷನ್ ಎಷ್ಟು? ಎತ್ತರ ಎಷ್ಟು? 1532 ಮೀಟರ್ ಎವಲ್ಯೂಷನ್ ಎತ್ತರದಲ್ಲಿ ಉಂಟು ಮೂನಾರ್. ಎರಡು 2011ನೇ ಪ್ರಕಾರ ಜನಸಂಖ್ಯೆ ಎಷ್ಟುಂಟು ಮೂನಾರ್ನಲ್ಲಿ? 32,000 ಚಿಲ್ಲರೆ ಜನ ಇದ್ದಾರೆ. ಇದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು ಮೂನಾರ್? 1600 ಮೀಟರ್ ಎತ್ತರದಲ್ಲಿ ಉಂಟು ಮೂನಾರ್. ಮೂನಾರ್ ಎಂಬ ಹೆಸರು 3 ನದಿಗಳೆಂದು ನಂಬಲಾಗುತ್ತದೆ. ಇದು ಎಷ್ಟು ಕರೆಕ್ಟ್ ಆದ ಗೊತ್ತಿಲ್ಲ. ಮೂನಾರ್ನ ಸೀಸನ್ ಟೈಮ್ 2 ಟೈಮ್ ಉಂಟು. ಒಂದು ಸೆಪ್ಟೆಂಬರ್ ಇಂದ ನವೆಂಬರ್ ವರೆಗೆ, ಮತ್ತೊಂದು ಟೈಮ್ ಡಿಸೆಂಬರ್ ಇಂದ ಮಾರ್ಚ್ ವರೆಗೆ ವಿಂಟರ್ ಟೈಮು. ಹನ್ನೆರಡು ವರ್ಷಕ್ಕೊಮ್ಮೆ ಅರಳುವ ಹೂ ಉಂಟು. ಆ ಹೂವಿನ ಹೆಸರು ಏನಂದ್ರೆ ನೀಲಕುರುಂಜೆ ಅಂತ. ಇದು ದೇವರ ಮನೆ ಸೈಡ್ ಅಲ್ಲಿ ಸಹ ಅರಳುತ್ತದೆ. ಇದರ ಸೈಂಟಿಫಿಕ್ ರೀಸನ್ ನನಗೆ ಗೊತ್ತಿಲ್ಲ. ಇದರ ವಿಡಿಯೋ ಬೇಕಾದ್ರೆ ಸಪರೇಟ್ ಒಂದು ವಿಡಿಯೋ ಮಾಡ್ತೇನೆ, ನೀಲಕುರುಂಜೆ ವಿಡಿಯೋ. ಮೂನಾರಲ್ಲಿ ಕೆಲವು ರೀತಿಯ ಎನಿಮಲ್ ಕಂಡು ಬರ್ತದೆ. ಅದರಲ್ಲಿ ಒಂದು ಎನಿಮಲ್ ನೀಲಗಿರಿ ತಾರ ಅಂತ, ಅದೊಂದು ಜಿಂಕೆ ತರ ಇರುವುದು. ಮತ್ತೊಂದು ಎನಿಮಲ್ ಯಾವುದು? ಒಂದು ಅಳಿಲು, ಒಂದು ಕೆಂಪು ಕಲರ್ನ ಅಳಿಲು. ಅದು ತುಳಿನಲ್ಲಿ ಚಣಿಲ ಅಂತಾರೆ, ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ. ಮತ್ತೆ ಕೆಲವು ರೀತಿಯ ಎನಿಮಲ್ ಕಂಡು ಬರ್ತದೆ ಮೂನಾರಿನಲ್ಲಿ. ಇವತ್ತಿನ ವಿಡಿಯೋ ಒಂದು ಮೂನಾರ್ನ ಬೇಸಿಕ್ ಇನ್ಫಾರ್ಮೇಶನ್ ವಿಡಿಯೋ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈ ಮಾಡಿದ್ರೆ 7 ಗಂಟೆಗೆ ರೊಕ್ಕ ನಿಮ್ಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಇವತ್ತಿನ ಮೂನಾರ್ನ ವಿಡಿಯೋ ಗುಡ್ ಬೈ ಇರ್ತದೆ. ನಾಳೆ ಒಂದು ಸ್ಪೆಷಲ್ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ವಿಡಿಯೋಗೆ ಬೈ ಬಾಯ್.